Welcome back to my YouTube channel. Ini ankle Maggie first vaccine manpara pondula. Averdu mittalenu mi payadundu. Masukurallalu dekkade mal ronjullu ayana kono puja ayana kono puji mena vaccine atuni bag itte enma tingolu running undu alige matra 4 ತಿಂಗಳು ಅಲ್ಲ 3 ತಿಂಗಳದ ವ್ಯಾಕ್ಸಿನ್ ಹಾಕಿದ್ವಿ ಅದನ್ನ 1 ವರ್ಷ ಅನಾಗ ವ್ಯಾಕ್ಸಿನ್ ಕೊನೋದು 3 ತಿಂಗಳದ ಆತನ ಇತ್ತೆ ಅಲ್ಲೇನು ಮರ್ದು ಕೊನೋದು ಇತ್ತಲೆ ಫಸ್ಟ್ ಮೀಪದು ಮರ್ದು ಕೊನೋಪನಿ ಮೇನು ಬುರ್ದು ಹೋಪನ್ ತೆಂಗಲ್ ಕೊನಾಗ ಎಲ್ಲ ಕಂಡ ఆయన ಬುರ್ದು ಕೊಡು ನಿಂತಿನಿ ಅಂಡ್ ಆಗ ಒಂಚೂರು ಡಾಕ್ಟರ್ ಚೆಕಪ್ ಮಾಡ್ಪಾಗ ಅಂದು ಕೊಡೆ ಮೋಷನ್ ಒಂಚೂರು ಬ್ಲಡ್ ಗಲಕೆತ್ತನು ಅಂಚ ಆಯಲಲ್ಲೇ ತುಂಬ್ಕೋಪಾತೆ ತೂಕ ಡಾಕ್ಟರ್ ಹೋದ ಎಂಕ್ಲಿತ್ತೆ ಡಾಕ್ಟರ್ ಅಡೆ ಪೋಂದುಲ್ಲ ಡಾಕ್ಟರ್ ಶಾಪಿಗೂ ಇತ್ತೆ ಎಂಕ್ಲು ಉರುವದ ಡಾಕ್ಟರ್ ಅಡೆ ಪೋಪನಿ ದುಂಬು ಬೇತೆ ಡಾಕ್ಟರ್ ಅಡೆ ಪೋಂತ ಅಂಡಿತ್ತೆ ಉರುವದ ಡಾಕ್ಟರ್ ಅಡೆ ಪೋಪನಿ ಮಸ್ತ್ ಎಡ್ಡೆಲ್ಲೇರು ಡಾಕ್ಟ್ರು ದಾದ ನಾಯಿ ಪುಚ್ಚೆ ಪೂರ ಮಸ್ತ್ ಒಂದು ಬರ್ಪುಂ ಪ್ರಾಣಿ ಎಡ್ಡೆ ತೂಪೇರು ಡಾಕ್ಟ್ರು ಅಂಚಿತ್ತೆ ಮದ್ದು ಶಾಪ್ ದಲ್ಪ ಉಲ್ಲ ಡಾಕ್ಟ್ರು ಬೈಜರು ಕಾತೊಂದುಲ್ಲ ಡಾಕ್ಟ್ರೇನು Better I'll give for 5 days. Yeah. Because if I'm not there and I feel more than my daughter. Yes, boy. चलिए हम नहीं पाएंगे ಆಕಲ ಅನ್ನು ಆಯನ್ ಬತ್ತಲಿ ಪತ್ತು 18 kg ಅಷ್ಟೇ 250 ಸಾಕಲ್ಲ 500 ಓಕೆ ಉಂಡೆ ಆಗಿದೆ ಅದು ಬೇನನ 250 ಸಾಕು 500 ಬೇಕು ಬೇಡಿ ಎಲ್ಲ ಇದು ಊಟೆ ಮಾಡಿ ಇದು 500 ಮತ್ತ ನೇನ ಮಾಡ್ತೀನಿ ಗೊತ್ತಿಲ್ಲಪ್ಪ ಜೋರೇನಿಲ್ಲ ಅನ್ಸುತ್ತೆ ಜೋರಿದೆಯಾ Good baby, done. Yeah. ಯಾವುದು Vaccine. ಸ್ವಲ್ಪ ನಾಶ ಬಂದಿದೆ ಇದಕ್ಕೆ ಇಲ್ಲ ಅದೊಂದು ನಮ್ದೊಂದು ಬೇಕು ಅವತ್ತು ಹೇಳಿದ್ದಲ್ಲ ಫುಡ್ ಏನಾದರೂ ತಿನ್ನದಿದ್ರೆ ಏನಾದರೂ ಕೊಡ್ಬೇಕಾದ್ರೆ ಆಯ್ತಾ ಅಲ್ಲ ಅದು ಫುಡ್ ತಿನ್ನದಿದ್ರೆ ಏನಾದರೂ ಅದನ್ನೆಲ್ಲ ಆಗಬೇಕು ವ್ಯಾಕ್ಸಿನ್ ಆದ್ಮೇಲೆ ಫುಡ್ ಎಲ್ಲ ತಿನ್ನೋದನ್ನೇ ಬಿಟ್ಟು ಆಕ್ಚುಲಿ ಏನಾಗಿರುತ್ತೆ ಗೊತ್ತಾ ಯೂಶುವಲಿ ಏನಾಗಿರುತ್ತೆ ಒಂದು ಸೀಟ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಈಗ ಏನಾಗುತ್ತೆ ರೋಗ ಆಲ್ರೆಡಿ ಬಂದಿರುತ್ತೆ ಅದು ಎಕ್ಸ್ಪ್ರೆಸ್ ಆಗಿರೋದು ಬ್ಯಾಕ್ಟೀರಿಯಾ ಒಳಗೆ ಬಂತು ಬಾಡಿಗೆ ಅದು ತೋರ್ಸಕ್ಕೆ 15 ದಿವಸ ಬೇಕು ಸಪೋಸ್ ನೀವು 9ನೇ ದಿವಸ ರೋಗನೇ ತೋರಿಸಿಲ್ಲ ಅದು ಇಂಜೆಕ್ಷನ್ ಮಾಡಿದ್ರಿ ಇನ್ನು 6 ದಿವಸದಲ್ಲಿ ರೋಗ ಬಂತು ಅದು ಬರ್ತಾ ಇನಿ ಫುಲ್ಲು ಬೇನೆಂಡು ಇನಿ 2 ದಿನ ಗೊಬ್ಬುನ ಪ್ರದಾಲೆಪ್ಪು ಜಾಲ್ನ ಮಸ್ತ್ ಬೇನೆಂಡು ನಾನು ಅಲ್ಪ ದಾಲ ಮಂತು ಜಾಲಾರು ಇಂಜೆಕ್ಷನ್ ಕೊರ್ನಾಗ ಗೊತ್ತಾಯ್ತು ಜಲೆಗೆ ఒక ಬೇಗಲ ಮರ್ದು ಕೊರಿಯರು ಮೋಷನ್ ಚೂರು ಬ್ಲಡ್ ಗಲಕಿತ್ತನು ಕೊಡೆ ನೈಟ್ ಮೋಷ ಮನ್ಪುನಾಗ ಅಂಚೈತೆ ಮರ್ದು ಎತ್ತಂದು ಬತ್ತ ನಾನು ಇಲ್ಲಾಗ ಪೋಪುನಿ ఒక ಆಮೇಲೆ ಮ್ಯಾಗಿಗೆ ದಾಲ ಕೊರ್ಜರು ಮರ್ದು ಐಟಿಗೆ ಯಾವ ಬಂದಿರು ವ್ಯಾಕ್ಸಿನ್ ಮನ್ಪುನೈತಿ ನಾನು ಮೇಟದ ಬರಿಯರ ಪೆರ ಮೇ ಐನಿಗೆ ನನ್ನ ಪಿರೊಂಜಿ ಮೇ 5ಕ್ಕೆ ಪಿರೊಂಜಿ ವ್ಯಾಕ್ಸಿನ್ ಉಂಡು ಅವ ಅಂಡ ಬೊಕ್ಕ 1 ವರ್ಷ ಆದಕ್ಕ ವ್ಯಾಕ್ಸಿನ್ ಅನ್ಬೊಕ್ಕ ನನ್ನ ಬೇಗ 1 ವರ್ಷ ಆನಾಗ ವ್ಯಾಕ್ಸಿನ್ ಇತ್ತೇಜಿ ಬ್ಯಾಗ್ ಕೌಸಿಕ ಜೂಜು 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 ಆಗ ಪೋದು ಬತ್ತದ ಬಚ್ಚಿಂದು ಅದಕ್ಕೆ ಹೊರಗೆ ಚಪ್ಪುಗಂದ ಆತನು ಜೂಜು 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 ಫುಡ್ಡು ಪೂರ ದಿಗುಂದು ಬತ್ತ ಮತ್ತೆ ಜೂಜುಗಳ ಮ್ಯಾಗಿಗಳ ಇಂದೇ ಫುಡ್ ಪಾಡ್ನಿ ನಮ್ಮ ನುಪ್ಪು ಪೂರ ಪಾಡ್ದು ಬೇರೆಲ್ಲ ಪಾಡ್ದೆ ಬಿಸ್ಕೆಟ್ಲ ಒಂದು ಸ್ಟಿಕ್ ಪಾಡುವ ಒಂದು ಸ್ಟಿಕ್ ಪಂಡ ಅಂಡಕ್ಲೆಗ್ ಮಸ್ತ್ ಇಷ್ಟ ಒಂದು ಸ್ಟಿಕ್ ಪಂಡೆ ಯಾವ ಪಾರ್ ಬರ್ತಿ
ಜೂಜುಲ ಪಾರು ಬರ್ಪಿ ಮ್ಯಾಗಿಲ ಪಾರು ಬರ್ಪಿ ಸ್ಟಿಕ್ಕಿಗೆ ಸ್ಟಿಕ್ ಭಾರಿ ಇಷ್ಟ. ಓಕೆ ಸರಿ ಬಾಯ್. ಬೊಕ್ಕ ನಿಂಗಲ ವೀಡಿಯೋನು ಶೇರ್ ಮನ್ಪುಲೆ ಅಂಚನೆ ಸಬ್ಸ್ಕ್ರೈಬ್ ಮನ್ಪುಲೆ ಮಸ್ತ್ ಆಯ್ನಾತ್ ಏತಾಪ್ನಾತ್ ಶೇರ್ ಮನ್ಪುಲೆ ఒక ಅಂಚನೆ ಕಮೆಂಟ್ ಮನ್ಪುಲೆ. ಓಕೆ ಬಾಯ್.